ಮಂಗಳೂರಿನ ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಫಾದರ್ ಮುಲ್ಲರ್ ಸ್ಕಿಲ್ ಅಂಡ್ ಸಿಮ್ಯುಲೇಷನ್ ಸೆಂಟರ್ ವತಿಯಿಂದ ನಡೆದಂತಹ RGUHS ಜೀವರಕ್ಷಾ ಎಮರ್ಜೆನ್ಸಿ ನರ್ಸಿಂಗ್ ಅಂಡ್ ಲೈಫ್ ಸಪೋರ್ಟ್ ಎನ್ನುವಂತಹ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ನ ರಜತ ಭವನದಲ್ಲಿ ನಡೆಯಿತು. ಶಿಕ್ಷಣ ಮತ್ತು ವೈದ್ಯಕೀಯ ಸೇವೆಯಲ್ಲಿ ಮೈಲುಗಲ್ಲು ಸಾಧಿಸಿರುವ ಫಾದರ್ ಮುಲ್ಲರ್ ಸಂಸ್ಥೆಯಲ್ಲಿ ದೇಶದಲ್ಲೇ ಪ್ರಥಮ ಎನ್ನುವಂತೆ ನಡೆದ RGUHS ಜೀವರಕ್ಷಾ ಎಮರ್ಜೆನ್ಸಿ ನರ್ಸಿಂಗ್ ಅಂಡ್ ಲೈಫ್ ಸಪೋರ್ಟ್ ಎಂಬ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ನ ರಜತ ಭವನದಲ್ಲಿ ವರ್ಚುವಲ್ ವೇದಿಕೆಯ ಮೂಲಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ನ ವೈಸ್ ಚಾನ್ಸಲರ್ ಡಾಕ್ಟರ್ ಎಸ್ ಸಚ್ಚಿದಾನಂದ ಅವರು ವೈದ್ಯಕೀಯ ಸೇವೆಯಲ್ಲಿ ನರ್ಸ್ಗಳ ಕಾರ್ಯ ಮಹತ್ತರವಾದದ್ದು. ಅವರ ಸೇವೆಯನ್ನ ನಾವು ಮೆಚ್ಚಲೇಬೇಕು. ಫಾದರ್ ಮುಲ್ಲರ್ ಸಂಸ್ಥೆಯಲ್ಲಿ ನರ್ಸಿಂಗ್ ವೃತ್ತಿಯನ್ನ ಮಾಡುವವರು ಧೈರ್ಯ ಮತ್ತು ಜ್ಞಾನವುಳ್ಳವರು ಎಂದು ಹೇಳಿದರು. We incorporated in the BSc nursing course itself so that the students who pass out from Rajiv Gandhi University of Health Sciences, again the nursing faculty are very confident, very knowledgeable in handling any difficult or emergency situation. So that is the motto of Rajiv Gandhi University of Health Sciences, and we would like to also be very supportive in developing the curriculum and piloting the emergency nursing and life support course. This has also been a first program, and we congratulate and also thank Father Mullers Medical College for taking up this course. ಸಮಾರೋಪ ಕಾರ್ಯಕ್ರಮದಲ್ಲಿ ವರ್ಚುವಲ್ ವೇದಿಕೆ ಮುಖಾಂತರ ಮಾತನಾಡಿದ ಜೀವರಕ್ಷಾ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಎಂಎ ಬಾಲಸುಬ್ರಹ್ಮಣ್ಯ, ಫಾದರ್ ಮುಲ್ಲರ್ ಸಂಸ್ಥೆಯು ಜೀವರಕ್ಷಾ ಕಾರ್ಯಾಗಾರ ಮಾಡಲು ಮುಂದೆ ಬಂದಿದ್ದು ಇವರ ಕೊಡುಗೆ ಮತ್ತು ಪ್ರೇರಣೆ ಅಪಾರ ಎಂದು ಪ್ರಶಂಸಿಸಿದ ಅವರು ಪ್ರಾಥಮಿಕ ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಮಿತಿಗಳು ಮತ್ತು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯು ಇತ್ತೀಚಿನ ಕೋವಿಡ್ ಸಮಯದಲ್ಲಿ ಬಹಿರಂಗಗೊಂಡಿದೆ ಎಂದು ಹೇಳಿದರು. But for the enormous effort put up by a list of trainers drawn from across the state of Karnataka, ably supported by the Jivaraksha team and blessed by none other than the Rajiv Gandhi University of Health Sciences, led by the Honorable Vice Chancellor Dr. S. Sachchidananda. This event would not have been possible but for Father Muller's institution coming forward to host it, especially during this COVID pandemic. I again applaud all their contributions and support in creating it. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಕುವೆಲ್ಲೋ ಅವರು ಮಾತನಾಡಿ, ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿಕೊಳ್ಳಬೇಕು. ನಮ್ಮ ಸಂಸ್ಥೆಯಲ್ಲಿ ಜೀವರಕ್ಷಾ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದೇವೆ. ಜೀವರಕ್ಷಾದ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿದ್ರು. We say abortion or such activities are against God's plan. Why I say this is, there is a lot of discussion on this. It may not be appropriate at this period or at this juncture to speak, but when I speak, life is precious, life is God's own gift, and every life resembles or is a replica of God's own life and His own image. Therefore, life is holy and we need to preserve it. ಈ ಸಂದರ್ಭ ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ನ ಇನ್ಚಾರ್ಜ್ ಪ್ರಿನ್ಸಿಪಲ್ ಡಾಕ್ಟರ್ ಡೆವಿನಾ ಇ ರೋಡ್ರಿಗಸ್, ಜೀವರಕ್ಷಾ ಟ್ರಸ್ಟ್ನ ಸಿಇಒ ಡಾಕ್ಟರ್ ಆರ್.ಕೆ. ನಾಯರ್, ಜೀವರಕ್ಷಾ ಟ್ರಸ್ಟ್ನ ಕಾರ್ಯಕ್ರಮದ ನಿರ್ದೇಶಕರಾದ ಸುನೀತಾ ಬಿಜೆ, ಇಎನ್ಎಲ್ಎಸ್ ಕೋರ್ಸ್ ಕೋಆರ್ಡಿನೇಟರ್ ರೀನಾ ಫ್ರಾಂಕ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಜೆಪಿ ಆಳ್ವಾ, ಎಫ್ಎಂಸಿಐ ಜೀವರಕ್ಷಾ ಕೋರ್ಸ್ನ ನಿರ್ದೇಶಕರಾದ ಡಾಕ್ಟರ್ ಸುಮಂತ್ ಡಿ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.